ಭಾರತೀಯ ಜನತಾ ಪಕ್ಷ ಅಂದರೆ ಅದು ಅಲ್ಪಸಂಖ್ಯಾತ ವಿರೋಧಿ ಅನ್ನುವಂಥ ಹಣೆಪಟ್ಟಿಯನ್ನು ಕಟ್ಟಿಕೊಂಡಿದೆ ಅಥವಾ ಕೆಲವರು ಹೇಳ್ತಾರೆ. ಇದಕ್ಕೆ ತಮ್ಮ ಉತ್ತರ ಏನು? ನರೇಂದ್ರ ಮೋದಿಯವರ ಸರ್ಕಾರ, ಯಡಿಯೂರಪ್ಪನವರ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಕೊಟ್ಟಿರ್ತಕ್ಕಂಥ ಅನುದಾನಗಳು, ಅಲ್ಪಸಂಖ್ಯಾತರಿಗೆ ಕೋಟಿ ರೂಪಾಯಿಯನ್ನು ಅಲ್ಪಸಂಖ್ಯಾತರಿಗೆ ಕೊಟ್ಟರು. ಈ ದೇಶದಲ್ಲಿರ್ತಕ್ಕಂಥ 22 ರಾಜ್ಯಗಳಲ್ಲಿರ್ತಕ್ಕಂಥ BJPಯ ಸರ್ಕಾರ ಅಲ್ಲಿ ಎಲ್ಲಿಯಾದರೂ ಅಪಸರ ಕೇಳಿ ಬರ್ತಾ ಇದೆಯಾ? ಎಲ್ಲಿಯೂ ಇಲ್ಲ. ಅಲ್ಪಸಂಖ್ಯಾತರನ್ನು ಈ ದೇಶದ ಒಬ್ಬರ ಹೇಗೆ ನಾಗರಿಕರು ಹಿಂದೂಗಳು ಹೇಗೇನೋ ಹಾಗೆ ಅಲ್ಪಸಂಖ್ಯಾತರು ಭಾರತೀಯರೇನೋ ಅಪಸ್ವರ ಎತ್ತುತ್ತಾನೆ ಇರ್ತಾರೆ. ಉತ್ತರ ಪ್ರದೇಶದಲ್ಲಿ ಯೋಗಿಯವರ ಬಗ್ಗೆ ಕೂಡ ಅಂತಹ ಟೀಕೆಗಳು ಬರ್ತಾ ಇದೆ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನರು ಅಲ್ಪಸಂಖ್ಯಾತರು ಭಾರತೀಯರೆನ್ನುವಂಥ ಭಾವನೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಸಮಾನವಾಗಿ ನೋಡತಕ್ಕಂಥ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಪಸ್ವರ ಎತ್ತುವಂಥದ್ದು ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳಿಗೆ ಅದೊಂದು ಜಯಮಾನ. ಅದನ್ನು ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂತೇಳಿ ಬೆಳ್ತಂಗಡಿಯಲ್ಲಿ ಅಂತ ಯಾವುದೇ ಅಪಾಯ ಇಲ್ಲ ಅಂತ ಸ್ಪಷ್ಟಪಡ್ತೀವಿ. ಖಂಡಿತವಾಗಿಯೂ ಅಭಿವೃದ್ಧಿಯ ಪೂರಕವಾಗಿ ಎಲ್ಲ ಮತದಾರರು, ಅಲ್ಪಸಂಖ್ಯಾತರು ಇರ್ಬೋದು, ಬಹುಸಂಖ್ಯಾತರು ಇರ್ಬೋದು, ಎಲ್ಲರೂ ಬೆಳ್ತಂಗಡಿಯ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಈ ಸಲ ಮತದಾನವನ್ನು ಮಾಡಿದ್ದಾರೆ. ಸರಿ, ತಮ್ಮ ಕಾರ್ಯಕರ್ತರ ಪಡೆ ಹೇಗೆ ಸಿದ್ಧರಾಗಿದ್ದಾರೆ? ಎಷ್ಟು ಯಾವ ಒಂದು ಹುಮ್ಮಸ್ಸಿನಲ್ಲಿ ಪ್ರಚಾರ ಕಾರ್ಯಗಳನ್ನು ಕೈಗೊಂಡಿದ್ದಾರೆ? ಎಷ್ಟು ತಂಡಗಳಿದೆ? ನಮ್ಮ ತಾಲೂಕಿನಲ್ಲಿ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಬೇಕಾಗಿರತಕ್ಕಂಥ ಕಾರ್ಯಕರ್ತರ ಪಡೆ ಅನೇಕ ದಿನಗಳ ಹಿಂದೆಯೇ ತಯಾರಾಗಿದೆ, ಅನೇಕ ವರ್ಷಗಳ ಹಿಂದೆ ತಯಾರಾಗಿದೆ. ನಮ್ಮ ತಾಲೂಕಿನಲ್ಲಿ ಸಾವಿರಾರು ಜನ ನರೇಂದ್ರ ಮೋದಿಗಳಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಸಾವಿರಾರು ಜನ ವಿವೇಕಾನಂದರಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಸಾವಿರಾರು ಜನ ಅಂಬೇಡ್ಕರ್ ಇದ್ದಾರೆ. ನಮ್ಮ ತಾಲೂಕು ಈ ಬಾರಿ BJP ಆಗಬೇಕೆನ್ನುವ ಕಾರಣಕ್ಕೋಸ್ಕರ ನರೇಂದ್ರ ಮೋದಿಯವರ ರೀತಿಯಲ್ಲಿ, ವಿವೇಕಾನಂದರ ರೀತಿಯಲ್ಲಿ, ಅಂಬೇಡ್ಕರ್ ಅವರ ರೀತಿಯಲ್ಲಿ, ಹಿರಿಯರಾಗಿರ್ತಕ್ಕಂಥ ನಾರಾಯಣ ಗುರುಗಳ ಆಶೀರ್ವಾದದೊಂದಿಗೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಕೆಲಸವನ್ನು ಮಾಡತಕ್ಕಂಥ ಬಂಧುಗಳಿದ್ದಾರೆ. ಕ್ಷೇತ್ರದ ಪೂಜ್ಯ ಕಾವಂದರು ಇವತ್ತು ನನಗೂ ಮತ್ತು ಇಡೀ ಸಮಾಜಕ್ಕೆ ನಮ್ಮ ತಾಲೂಕಿನಲ್ಲಿ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಅವರು ಈ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಇವರೆಲ್ಲರ ಆಶೀರ್ವಾದದಿಂದ ಈ ವರ್ಷ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿಯೂ ಗೆಲ್ತದೆ ಅನ್ನುವಂಥದ್ದನ್ನು ಬಹಳ ಆತ್ಮವಿಶ್ವಾಸದಿಂದ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿರ್ತಕ್ಕಂಥ ಎಲ್ಲ ದೇವರುಗಳ ಆಶೀರ್ವಾದ ನಮ್ಮ ಕಾರ್ಯಕರ್ತನ ಮೇಲಿದೆ, ನಮ್ಮ ಈ ತಾಲೂಕಿನ ಮೇಲಿದೆ. ಈ ವರ್ಷ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ಕ್ಷೇತ್ರದಲ್ಲೂ ಭಾರತೀಯ ಜನತಾ ಪಾರ್ಟಿಯ ಮೂಲಕ ಬೆಳ್ತಂಗಡಿಯನ್ನು ಅಭಿವೃದ್ಧಿ ಮಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಎಲ್ಲ ದೇವರ ಆಶೀರ್ವಾದ ನಮ್ಮ ಕ್ಷೇತ್ರ ಮತ್ತು ಈ ಬಾರಿಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗಿದೆ ಅಂತ ಭಾಳ ಮನಪೂರ್ವಕವಾಗಿ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಟೀಕೆ ಮಾಡೋರು ಏನೇ ಟೀಕೆ ಮಾಡಿಕೊಳ್ಳಿ, ಅದು ಬೇರೆ ವಿಷಯ. ಆದರೆ ದಿನಕ್ಕೆ 18 ಗಂಟೆ ಅವಿರತವಾಗಿ ದುಡಿಯುವಂತಹ ಪ್ರಧಾನಿ ಬಹುಶಃ ಈ ಹಿಂದೆ ಕಂಡಿಲ್ಲ, ಅಥವಾ ಯಾವುದೇ ಒಂದು ರಜೆಯನ್ನು, ವಿಶ್ರಾಂತಿಯನ್ನು ಪಡೆಯದೆ ಬಹುಶಃ ಅಂತಹದೇ ಅವರು ಆ ವಯಸ್ಸಿನಲ್ಲಿ ಮಾಡ್ತಾ ಇದ್ದಾರೆ. ಹರೀಶ್ ಪೂಂಜಾರ್ ಅವರಿಂದ, ಈ ಒಂದು ಯುವಕನಿಂದ ಜನ ನಿರೀಕ್ಷೆ ಮಾಡ್ಬೋದು. ಕಳೆದ ಒಂದು 5 ವರ್ಷದಿಂದ ಪ್ರತಿನಿತ್ಯ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 1 ಗಂಟೆ 2 ಗಂಟೆವರೆಗೂ ನಿರಂತರ ಜನಸಂಪರ್ಕದ ಕೆಲಸವನ್ನು ಮಾಡ್ತಾ ಇದ್ದೇನೆ. ನಾನು ಕ್ಷೇತ್ರದಲ್ಲಿರ್ತಕ್ಕಂಥ ಮತದಾರರು, ಕಾರ್ಯಕರ್ತರು ಯಾರು ತಮ್ಮ ವೈಯಕ್ತಿಕ ಕಾರ್ಯಕ್ರಮಗಳಿಗಿರ್ಬೋದು, ಸಾರ್ವಜನಿಕ ಕಾರ್ಯಕ್ರಮಗಳು ಕರೆದ್ರು ನಾನು ಖಂಡಿತವಾಗಿಯೂ ಅದನ್ನು ಪ್ರಾಮಾಣಿಕವಾಗಿ ಅವ್ರ ಜೊತೆ ಸೇರಿಕೊಳ್ತಕ್ಕಂಥ ಪ್ರಯತ್ನವನ್ನು ಕಳೆದ 5 ವರ್ಷಗಳಿಂದ ಮಾಡ್ತಾ ಇದ್ದೇನೆ. ಸುಮಾರು 14-15 ದೇವಸ್ಥಾನಗಳ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾಗುವಂಥ ಅವಕಾಶವನ್ನು ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು, ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ನೀಡಿದರು. ಅದನ್ನು ಸಮರ್ಪಕವಾಗಿ ಮತ್ತು ಬಹಳ ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಆ ದೇವರ ಅನುಗ್ರಹದಿಂದ ನಿರ್ವಹಿಸಿರ್ತಕ್ಕಂಥ ಎಲ್ಲ ಬ್ರಹ್ಮಕಲಶೋತ್ಸವಗಳು, ಸಾಮಾಜಿಕವಾಗಿರ್ತಕ್ಕಂಥ ಕೆಲವು ಹೋರಾಟಗಳು, ನರಸಿಂಹಗಡದ ಹೋರಾಟ ಇರ್ಬೋದು, ಪಿಲಿಚಾಮುಂಡಿ ಕಲ್ಲಿನ ಹೋರಾಟ ಇರ್ಬೋದು, ಎಂಡೋಸಲ್ಫಾನ್ ಪೀಡಿತರಿಗೆ, ಸಂತ್ರಸ್ತರಿಗೆ ಬೇಕಾಗಿರ್ತಕ್ಕಂಥ ಹೋರಾಟಗಳಿರ್ಬೋದು, ಎಲ್ಲ ಹೋರಾಟಗಳಲ್ಲಿ ಜನರೊಟ್ಟಿಗೆ ಸೇರಿಕೊಂಡು ಹೋರಾಟವನ್ನು ನಾನು ಮಾಡಿದ್ದೇನೆ. ಅದಕ್ಕೊಂದು ತಾರ್ಕಿಕವಾಗಿರ್ತಕ್ಕಂಥ ಕೊನೆಯನ್ನು ಕಾಣಬೇಕು,
ಮಾಡಬೇಕೆನ್ನುವಂಥ ಸಂಕಲ್ಪನೂ ನಾನು ಮಾಡಿದ್ದೇನೆ. ಸಾಮಾಜಿಕ ಹೋರಾಟದ ಮೂಲಕ ಹೋರಾಟವನ್ನು ಮಾಡತಕ್ಕಂಥ ಒಂದು ಭಾಗ ಆದರೆ, ಇನ್ನು ಅಧಿಕಾರದ ಮೂಲಕ ಇನ್ನು ಶಾಸಕನಾಗುವಂಥ ಅವಕಾಶವನ್ನು ಜನ ಕೊಟ್ಟರೆ ಖಂಡಿತವಾಗಿಯೂ ಎಂಡೋಸಲ್ಫಾನ್ ಪೀಡಿತರಾಗಿರ್ತಕ್ಕಂತಹ ಸಂತ್ರಸ್ತರಿಗೆ ಬೇಕಾಗಿರತಕ್ಕಂಥ ಪ್ರಾಮಾಣಿಕ ಪರಿಹಾರವನ್ನು ಕಂಡುಕೊಳ್ಳುವಂಥ ದೃಷ್ಟಿಯಲ್ಲಿ ಶಾಸಕನಾಗಿ ಏನು ಮಾಡಬೇಕು ಅದನ್ನು ಖಂಡಿತ ಮಾಡಬೇಕು ಎನ್ನುವಂಥ ಮನಸ್ಥಿತಿ ನನ್ನಲ್ಲಿದೆ. ಈ ಎಲ್ಲ ದೃಷ್ಟಿಯಲ್ಲಿ ಯುವಕನಾಗಿರ್ತಕ್ಕಂಥ ನನಗೆ ಮತ್ತು ಏನು ಪ್ರತಿ 365 ದಿನ 24/7 ಸಮಾಜ ಸೇವಕನಾಗಿ ಕೆಲಸ ಮಾಡ್ತೇನೆ ಅನ್ನುವಂಥ ವಿಶ್ವಾಸ ನನಗಿಂತ ಜಾಸ್ತಿ ತಾಲೂಕಿನ ಮತದಾರರಲ್ಲಿದೆ. ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ ಮೊದಲು ಒಬ್ಬ ದಕ್ಷಿಣ ಕನ್ನಡ ಜಿಲ್ಲೆಯ ನಾಗರಿಕನಾಗಿ ನನ್ನ ಜವಾಬ್ದಾರಿ ಇದೆ ಅಂತ ಅನಿಸ್ತಾ ಒಂದು ಪ್ರಶ್ನೆಯನ್ನು ಕೇಳ್ತಿದ್ದೇನೆ. ಜಿಲ್ಲೆಯ ಜೀವನದಿ ನೇತ್ರಾವತಿ ತಿರು ಯೋಜನೆ ಅಥವಾ ಬೇರೆ ಬೇರೆ ಹೆಸರನ್ನ ಎತ್ತಿನ ಒಡೆಯ ಹೆಸರಲ್ಲಿರ್ಬೋದು, ಸಾಕಷ್ಟು ಜನರು ಹೋರಾಟಗಳಿದೆ. ಆ ಹೋರಾಟಕ್ಕೆ ಇನ್ನೂ ಕೂಡ ಒಂದು ಗಟ್ಟಿ ಧ್ವನಿ ಸಿಗಲಿಲ್ಲ. ತಮ್ಮಿಂದ ಸಿಗ್ಬೋದಾ, ನಿರೀಕ್ಷೆ ಮಾಡ್ಬೋದಾ? ಖಂಡಿತ ನೇತ್ರಾವತಿಯ ಹೋರಾಟದ ಸಂದರ್ಭದಲ್ಲಿ ತಾಲೂಕಿನ ಒಂದು ಪದಾಧಿಕಾರಿಯಾಗಿ ನಾನು ಕೆಲಸ ಮಾಡಿದ್ದೇನೆ. ಆಮೇಲೆ ಈ ಜಿಲ್ಲೆಯ ಸಂಸದರ ಪಾದಯಾತ್ರೆಯ ಸಂದರ್ಭದಲ್ಲೂ ಪ್ರಾಮಾಣಿಕವಾಗಿ ಆ ಹೋರಾಟಕ್ಕೆ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾವ ರೀತಿಯಾದಂಥ ಯಶಸ್ಸು ಸಿಗಬೇಕು, ಆ ಯಶಸ್ಸಿಗೆ ಪೂರಕವಾಗಿರತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಏನು ಎತ್ತಿನಹೊಳೆ ಮತ್ತು ನೇತ್ರಾವತಿ ತಿರುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ಯಾಯ ಆಗದಂತಹ ದೃಷ್ಟಿಯಲ್ಲಿ ಅನ್ಯಾಯ ಆದರೆ ಅದರ ವಿರುದ್ಧ ಪ್ರತಿಭಟನೆ ಮತ್ತು ಅದರ ವಿರುದ್ಧ ನಿಂತು ದಕ್ಷಿಣ ಕನ್ನಡ ಜಿಲ್ಲೆಗೆ ನ್ಯಾಯವನ್ನು ಒದಗಿಸಿಕೊಡುವ ದೃಷ್ಟಿಯಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತೇನೆ ಅನ್ನುವಂಥದ್ದು ಆತ್ಮವಿಶ್ವಾಸ ನನ್ನಲ್ಲಿದೆ. ಅದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಈ ಭಾಗದಲ್ಲಿರ್ತಕ್ಕಂಥ ತುಳು ಭಾಷೆಯನ್ನು ಉಳಿಸ್ತಕ್ಕಂಥ ದೃಷ್ಟಿಯಲ್ಲಿ ಸೇರಿಸುವಂಥ ದೃಷ್ಟಿಯಲ್ಲಿ ಶಾಸಕನಾದ ನಂತರ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ನಾನು ತುಳು ಭಾಷೆಯನ್ನು ಉಳಿಸಬೇಕೆನ್ನುವಂಥ ದೃಷ್ಟಿಯಲ್ಲಿ ಸಾಮಾನ್ಯವಾಗಿ ನಾನು ದಕ್ಷಿಣ ಕನ್ನಡ ನಮ್ಮ ಬೆಳ್ತಂಗಡಿಯ ಎಲ್ಲ ಭಾಷಣ ಇರ್ಬೋದು, ಯಾವುದೇ ರೀತಿಯಾದಂಥ ಕೆಲಸ ನಾನು ತುಳುವಿನಲ್ಲಿ ಮಾತಾಡುವಂಥದ್ದು. ಅದರಿಂದಾಗಿ ನಮ್ಮ ತಾಯಿಯ ಭಾಷೆ, ನಮ್ಮ ಈ ಭೂಮಿ ಮಣ್ಣಿನ ಭಾಷೆ ಅದನ್ನು ಉಳಿಸ್ತಕ್ಕಂಥ ದೃಷ್ಟಿಯಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಸಹ ಮಾಡುತ್ತೇನೆ. ಇತ್ತಲ್ಲ ಒಂಜಿ ಈರ್ನಂಜಿ ಓಟಿಕೆಯನ್ನೆಲ್ಲ ಒಂಜಿ ತುಳುಟೆ ಪಂಡರಡೆ ಎಡ್ಡೆ ಬೆಳ್ತಂಗಡಿದ ಮತದಾರ ಬಂಧುಳ್ಳ ವಿನಂತಿನ ಮಲ್ಪನು ಈ ಬೆಳ್ತಂಗಡಿದ ಅಭಿವೃದ್ಧಿದ ದೃಷ್ಟಿಡು, ಬೆಳ್ತಂಗಡಿದ ಜವನೇರಿಗೆ ಬೋಡಾಯನಂಚಿತ್ನ ಉದ್ಯೋಗಾವಕಾಶದ ದೃಷ್ಟಿಡು, ಒಟ್ಟು ಸಮಗ್ರವಾಯಿನಂಚಿತ್ನ ನವ ಬೆಳ್ತಂಗಡಿ ನಿರ್ಮಾಣ ಮಲ್ಪನಂಚಿತ್ನ ದೃಷ್ಟಿಡು ನಿಖಲ್ ಮಾತೆರ್ಲ ಈ ಸರ್ತಿ ಭಾರತೀಯ ಜನತಾ ಪಾರ್ಟಿದ ಅಭ್ಯರ್ಥಿ ಆಯ್ನಂಚಿನ ನಿಖಲ್ನ ಮತದಾನ ಮಲ್ಪನ ಮೂಲಕ ಬೆಳ್ತಂಗಡಿನ ಗೆಂದಾದ ನರೇಂದ್ರ ಮೋದಿಯರ್ನ ಕೈ ಬಲಪಡಿಸಲಿ ಅಂತ ಪಂಪನಚಿನ ವಿನಮ್ರವಾಯಿನಚಿನ ವಿನಂತಿನ ಈ ಸಂದರ್ಭ ಅಂತಂದರೆ ಭಾರಿ ಸಂತೋಷವನ್ನು ಪಡೆಯುವುದಿಲ್ಲ. ಹರೀಶ್ ಪಂಜರ ಈತ ಪೊರ್ತು ಇರ್ನ ಉಲಾಯ್ದ ಆ ಮದಿಪ್ಪುನು ಆ ಉಲಾ ವಿಚಾರಲೆ ನಮ್ಮ ದುಂಬದ ಈ ಕಡೆ ಪಟ್ಟಣ್ಯಕ್ಕೆ ನಮ್ಮ ತೂಪಿಂಚಿತನ ಮಾತ ಬಂದುಲ್ನ ಪರವಾದ ವಿಶೇಷವಾದ ಬೆಳ್ತಂಗಡದ ಇರ್ನ ಆ ಮತದಾರ ಪ್ರಭುಕುಲ ಪರವಾದಂಚೆ ನಮ್ಮಟಿವಿದ್ದ ಇಡೀ ಕೂಟದ ಪರವಾದ ಇರಗೆ ಉಡಲಗಂತದ ಸೊಲ್ಮೇಲು ದೇವರ ಎಡ್ಡೆ ಮಲ್ಪಾಡು ಎಲ್ಲಂದ ಚುನಾವಣೆ ಎಡ್ಲ ಇರಗೆ ಎಡ್ಡೆ ಓಡು ಬಂದು ಮಾತಿನ ಪರವಾದ ಎಡ್ಡೆ ಪನ್ಬೇಕು.